ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ನವರಾತ್ರಿ ದೇವಿಯ ವಿಸರ್ಜನಾ ಮೆರವಣಿಗೆಯ ಒಂದು ನೋಟ ತೋರಿಸ್ತಿದ್ದೇನೆ. ಇಲ್ಲಿ ನಾನು ವಾಯ್ಸ್ ಓವರ್ ಏನು ಕೊಡೋದಿಲ್ಲ, ಯಾಕಂದರೆ ತುಂಬ ಭಜನೆ ಮ್ಯೂಸಿಕ್ಸ್ ಎಲ್ಲ ಅದರಲ್ಲೇ ಇದೆ. ಹಾಗಾಗಿ ನೋಡಿ ಎಂಜಾಯ್ ಮಾಡಿ. ಗಣಪತಿ ಮನಸ್ಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ, ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ. ಶ್ರೀ ವರಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲ ದಸರಾ 2020 ತಂಗಿ ದೇವರಿಗೆ ವಸುದೇವರೊಂದಿಗೆ ವಿವಾಹವನ್ನು ನೆರವೇರಿಸಲು ದೇವಲೋಕದಿಂದ ಅಶರೀರವಾಗಿ ಒಂದು ಹೇಳಿದ್ದಾರೆ. ಕಂಸ ಈಗ ತಂಗಿ ದೇವರಿಗೆ
ಈವನ್ ಎನ್ಕೆಯನ್ನು ಅಮ್ಮಗೂ ನಮ್ಮ ಮನೆ ಬಲ್ಲ ಅಡ್ಮಿಟ್ ಆಗಿತ್ತಿಲ್ಲದಾಗ ಅವರಿಗೆ 1 ಲಕ್ಷ ಬಿಲ್ ಆಗುತ್ತಿದ್ದು ಐ ಥಿಂಕ್ 35% ಡಿಸ್ಕೌಂಟ್ ಆಗಿದೆ. ಒಂದು ವಸ್ತು ಅನ್ನೋದಿಂದ ಆಯುಷ್ಯ ಆರೋಗ್ಯ ಉತ್ತಮ ಅನ್ನೋದಿಂದ ಸ್ವಲ್ಪ ಮುಂಚಿತನಾಗಿ ಇವರಿಗೆ ಬಾಗಿಕೊಳ್ಳೋದು. ಉಚ್ಚಿಲ ಉತ್ಸವ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಕಲರ್ಫುಲ್ ಆಗಿತ್ತು. ಟ್ಯಾಬ್ಲೋಸ್ ಎಲ್ಲ ತುಂಬ ಚೆನ್ನಾಗಿ ಸಹ ಮಾಡಿದ್ರು ಈ ವರ್ಷ. ಹಾಗೆ ತುಂಬ ಲೈಟಿಂಗ್ಸ್ ಮತ್ತು ಅರೇಂಜ್ಮೆಂಟ್ ತುಂಬ ರಶ್ ಇತ್ತು. ಎಲ್ಲೆಲ್ಲಿಂದನೂ ಜನ ಬಂದಿದ್ರು ನೋಡಲಿಕ್ಕೆ. ಆಲ್ರೆಡಿ ಫ್ರೆಂಡ್ಸ್ ಸಾರಿ, ದಸರಾ ಆಗಿ 1 ವೀಕ್ ಆಯಿತು. ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ನಾವಂತೂ ಉಚ್ಚಿಲ ಮಹಾಲಕ್ಷ್ಮಿ ಉತ್ಸವವನ್ನು ನೋಡಿ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ನೀವು ಸಹ ಎಂಜಾಯ್ ಮಾಡಿರ್ತೀರಿ ಅಂತ ನೆನೆಸ್ತೇನೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.